ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಜವಳಿ ಮಳಿಗೆಗೆ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್. ಪ್ರತಿಯೊಂದು ಮನೆಯ ಒಂದು ಪವರ್ ಹೌಸ್ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಕಿಚನ್ ಅಲ್ವಾ? ಯಾಕಂದರೆ ಇದೇ ಕಿಚನಿಂದ ಎಲ್ರಿಗೂ ಎನರ್ಜಿ ಸಪ್ಲೈ ಆಗುತ್ತೆ ಆ್ಯಂಡ್ ಅದೇ ಎನರ್ಜಿಯಿಂದ ದಿನನಿತ್ಯದ ಕೆಲಸ ಸಾಗುತ್ತೆ. ಸೊ ಇವತ್ತು ನಮ್ಮ ಪವರ್ ಹೌಸಲ್ಲಿ ಒಂದು ಅದ್ಭುತವಾದ ಅಡುಗೆ ಮಾಡಲು ನಮ್ಮ ಜೊತೆಗಿದ್ದಾರೆ ನಮ್ಮ ಅತಿಥಿಯಾಗಿ ಧನ್ಯ ಅವರು, ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿನಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಾಯ್ ಧನ್ಯ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಹೇಗೆ ಹೋಗ್ತಾ ಇದೆ ಈಗ ಕಾಲೇಜ್ ಲೈಫ್? ಫನ್ ಚೆನ್ನಾಗಾಗ್ತಾ ಇದೆ. ಎಕ್ಸ್ಪೆಕ್ಟಿಂಗ್ ಲಾಕ್ಡೌನ್ ಆರ್ ಲಾಕ್ಡೌನ್ ಬೇಡವೇ ಬೇಡ? ಲಾಕ್ಡೌನ್ ಬೇಡವೇ ಬೇಡ ಅಲ್ವಾ? ಬರೀ ಕಾಲೇಜಿಗೆ ಅಂತಲ್ಲ, ಇಡೀ ಸೊಸೈಟಿಗೆ ಕನ್ಸರ್ನ್ ನೋಡಿದ್ರೆ ಲಾಕ್ಡೌನ್ ಬೇಡವೇ ಬೇಡ. ಸೊ ಇವತ್ತು ರೆಸಿಪಿ ಏನ್ ಮಾಡ್ತಾ ಇದ್ದೀರಾ? ಒಂದು ಸ್ವೀಟ್ ಮತ್ತೊಂದು ಸ್ಪೈಸಿ. ಸ್ವೀಟ್ ಅಂಡ್ ಸ್ಪೈಸಿ ಇನೋವೇಟಿವ್ ರೆಸಿಪಿ ಅಥವಾ ಅಮ್ಮ ಹೇಳ್ಕೊಟ್ಟ ರೆಸಿಪಿ? ಒಂದು ಅಕ್ಕ ಹೇಳ್ಕೊಟ್ಟದ್ದು ಮತ್ತೊಂದು ಇನೋವೇಟಿವ್. ಸೊ ಇದು ಲಾಕ್ಡೌನ್ ಟೈಮಲ್ಲಿ ಕಲ್ತಿರೋದಾ? ಕೈಂಡ್ ಆಫ್ ಆ ಟೈಮಲ್ಲಿ. ಸೊ ಇವತ್ತು ನಮ್ಮ ಕಿಚನ್ ಅಲ್ಲಿ ಟ್ರೈ ಮಾಡಿದ್ದೀರಾ? ಇದಕ್ಕೂ ಮುಂಚೆ ಮಾಡಿದ್ದೀರಾ? ಸೊ ಇವತ್ತು ಕಿಚನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಮಾಡ್ತಾ ಇದ್ದೀರಾ, ಬಂದಿದ್ದೇನೆ. ಸೊ ಎಸ್ ಧನ್ಯ, ಫಸ್ಟ್ ರೆಸಿಪಿ ಏನು ಹೇಳಿದ್ರಿ ನೀವು? ಅಮೂಲ್ ದಾಲ್, ಒಂದು ಕ್ವಿಕ್ ಸ್ವೀಟ್ ಅಂತಾನೆ ಹೇಳ್ಬೋದು. ಓಕೆ. ಸೊ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇದೆ, ಸ್ವೀಟ್ ತಿನ್ಬೇಕು, ಆಗ ಟಕ್ ಅಂತ ರೆಡಿ ಮಾಡ್ಕೋಬಹುದು. ಸೊ ನಾವೀಗ ಟಕ್ ಅಂತ ರೆಡಿ ಮಾಡೋಣ. ಹೇಗೆ ಸ್ಟಾರ್ಟ್ ಮಾಡೋದು? ಮೊದಲು ಹಾಲನ್ನು ಬಾಯ್ಲ್ ಮಾಡ್ಲಿಕ್ಕೆ ಇಡುವ. ಓಕೆ, ಇದನ್ನ ಬಾಯ್ಲ್ ಮಾಡ್ಲಿಕ್ಕೆ ಈ ಸೈಡ್ ಡೋ ಮಾಡ್ತೀನಿ. ಓಕೆ, ಸೊ ಈಗ ಬಾಯ್ಲ್ ಮಾಡ್ಲಿಕ್ಕೆ ಇಡೋದಲ್ಲ, ಇದು ಸಾಕಾಗುತ್ತಾ? ಫೈನ್. ಓಕೆ. ಓಕೆ, ಇದೀಗ ರಾ ಮಿಲ್ಕ್? ಹೌದು. ಓಕೆ ಫೈನ್. ಸೊ ಅದು ಮಿಲ್ಕ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಇದರಲ್ಲಿ. ಸ್ಲೋ ಫ್ಲೇಮ್? ಹೌದು. ಓಕೆ. ಮಿಕ್ಸಿಂಗ್ ಬೌಲಲ್ಲಿ ಓಕೆ ಮಿಲ್ಕ್ ಪೌಡರ್. ಓಕೆ. ಸೊ ಮಿಲ್ಕ್ ಜೊತೆಗೆ ಮಿಲ್ಕ್ ಪೌಡರ್ ಕೂಡ ಬೇಕು ಇದಕ್ಕೆ. ಸೊ ಕಂಪ್ಲೀಟ್ ಮಿಲ್ಕಿ ರೆಸಿಪಿ. ಅಮೂಲ್ ದಾಲ್. ಓಕೆ. ಬೇಕಿಂಗ್ ಸೋಡಾ ಒಂಚೂರು ಹಾಕ್ತೇನೆ. ಓಕೆ, ಸ್ವಲ್ಪ ಸಾಕು. ಮತ್ತೆ ಎಗ್ ವೈಟ್ ಆಲ್ರೆಡಿ ಎಗ್ ವೈಟ್ ಸಪರೇಟ್ ಮಾಡ್ಕೊಂಡು ಇಟ್ಟಿದ್ದೀರಾ? ಓಕೆ. ಇದನ್ನ ಫಸ್ಟ್ ಮಿಕ್ಸ್ ಮಾಡಿ ಮತ್ತೆ ನೋಡ್ಕೊಂಡು. ಓಕೆ, ಕೈಯಲ್ಲೇ ಮಿಕ್ಸ್ ಮಾಡ್ತೀರಾ? ಓಕೆ. ಸೊ ಈಗ ಆಲ್ಮೋಸ್ಟ್ ಮಿಲ್ಕ್ ಪೌಡರ್ ಎಷ್ಟು ತಗೊಂಡಿದ್ದೀರಾ? 1 ಕಪ್. 1 ಕಪ್. ಓಕೆ, 1 ಕಪ್ ಮಿಲ್ಕ್ ಪೌಡರಿಗೆ 1 ಎಗ್ ವೈಟ್ ಸಾಕಾಗ್ತದೆ. 1 ಎಗ್ ವೈಟ್. ಸೊ 1 ಎಗ್ ಇದ್ದು ನಾವು ಎಗ್ ವೈಟ್ ಸಪರೇಟ್ ಮಾಡ್ಕೊಂಡ್ರೆ ಸಾಕು. ಓಕೆ. ಸೊ ಎಗ್ ವೈಟ್ ಇಂದ ಯಾಕೆ ನೀವು ಮಿಕ್ಸ್ ಮಾಡ್ತಿರೋದು? ಫ್ಲೇವರ್ಗೋಸ್ಕರ ಅಥವಾ ಅಂಟಬಾರ್ದು ಹಾಗೇನಾದ್ರು? ಫ್ಲೇವರ್ ಸಿಗ್ತದೆ. ಫ್ಲೇವರ್ಗೋಸ್ಕರ. ಓಕೆ. ಕನ್ಸಿಸ್ಟೆನ್ಸಿ ಎಷ್ಟು ಇರಬೇಕಿದ್ರದ್ದು? ಈಗ ನಾರ್ಮಲ್ ಡೋ ತರ ಮಾಡ್ತೀವಲ್ಲ, ನಾರ್ಮಲ್. ಓಕೆ. ಸೊ ಚಪಾತಿ ಹಿಟ್ಟಿನ ತರ ಅದೇ ಕನ್ಸಿಸ್ಟೆನ್ಸಿ ಬರಬೇಕು? ಅದಕ್ಕಿಂತ ಸ್ವಲ್ಪ ಗಟ್ಟಿಯೇ ಬರ್ತದೆ, ಯಾಕಂದ್ರೆ ಇದು ಎಗ್ ವೈಟ್ ಅಲ್ಲ, ಅದು ಅಂಟ್ತದೆ ನಿಮಗೆ. ಓಕೆ. ಸೊ ಅದಕ್ಕಿಂತ ಗಟ್ಟಿ ಬರುತ್ತೆ. ನೀರು ಏನು ಮಾಡ್ಕೊಡಕ್ಕೆ? ಜಸ್ಟ್ ಎಗ್ ವೈಟ್ ಹಾಕಿದ್ರೆ ಸಾಕಾಗ್ತದೆ. ಸೊ ಈಗ ಎಗ್ ವೈಟು, ಸೋಡಾ ಮತ್ತೆ ನಾವು ಮಿಲ್ಕ್ ಪೌಡರ್ ಮೂರನ್ನು ಮಿಕ್ಸ್ ಮಾಡ್ಕೋತೀವಿ. ಸೊ ಈಗ ಸೋಡಾ ಹಾಕಿರೋದು ಫರ್ಮೆಂಟೇಷನ್ಗೆ ಎಷ್ಟೊತ್ತು ಬಿಡಬೇಕಾ ಅಥವಾ ಡೈರೆಕ್ಟ್ ಮಾಡ್ಬೋದು? ಸ್ವಲ್ಪ ಟೈಮ್ ಇಟ್ಕೋಬೇಕು, ಬಿಕಾಸ್ ಆಲ್ರೆಡಿ ಹೇಳಿದ್ರಿ ತಟ್ ಅಂತ ರೆಡಿ ಆಗುತ್ತೆ ಸ್ವೀಟ್ ರೆಸಿಪಿ. ಓಕೆ. ಈಗ ಇದನ್ನು ಬಾಲ್ಸ್ ಮಾಡುವ. ರೆಡಿ ಆಯ್ತಾ? ಇನ್ನು ಬಾಲ್ ಮಾಡ್ಕೊಳ್ಳೋದಾ? ಕೈಗೆ ಸ್ವಲ್ಪ ಹಾಕಿ. ಸೊ ಅಂಟ್ಕೋಬಾರ್ದು ಅಂತ ಗೀ ಹಾಕ್ತಾ ಇದ್ದೀರಾ? ಹಾಕ್ಲಾ ಸ್ವಲ್ಪ ಗೀ? ಸಾಕಾ?
ನಾನು ಹಾಗಾದ್ರೆ ಮಾಡ್ಕೊತೀನಿ ನಿಮ್ಮ ಜೊತೆ. ಈಗ ನೀವು ಎಗ್ ವೈಟ್ ಹಾಕಿದ್ರಿ, ಈಗ ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಇರ್ತಾರೆ, ಆಗ ಅವ್ರಿಗೆ ಎಗ್ ವೈಟ್ ಹಾಕ್ಲಿಕ್ಕೆ ಆಗಲ್ಲ, ಸೊ ಬೇರೆ ಏನು ಹಾಕ್ಬೋದು? ನಾನು ಟ್ರೈ ಮಾಡಿಲ್ಲ. ಸೊ ನೀವು ಎಗ್ ವೈಟ್ ಯೂಸ್ ಮಾಡ್ಕೊಂಡೆ ಮಾಡಿದ್ದೀರಾ? ಅಂದ್ರೆ ನಾವು ಮಿಲ್ಕ್ ಡೈರೆಕ್ಟ್ ಹಾಕ್ತೇವಲ್ಲ, ಸೊ ಮಿಲ್ಕ್ ಇನ್ ಕೇಸ್ ನಾವು ಫುಲ್ ಮಿಲ್ಕ್ ಹಾಕಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಗ್ ವೈಟ್ ಹಾಕ್ತೇವೆ. ಇದೀಗ ಎಷ್ಟೆಷ್ಟು ದಪ್ಪಕ್ಕೆ ಬೇಕು ಉಂಡೆ ಅಷ್ಟು ಸಾಕಾಗುತ್ತೆ. ಓಕೆ, ವಿದೌಟ್ ಕ್ರಾಕ್ ಬೇಗ, ಕ್ರಾಕ್ ಬರಬಾರ್ದು. ಓಕೆ, ಕಂಪ್ಲೀಟ್ ಚೆನ್ನಾಗಿ ಅದು ರೌಂಡ್ ಬರಬೇಕು ಅಲ್ವಾ? ಹಾಗೆ ಫೈನ್. ಓಕೆ, ಸೊ ಇಲ್ಲಿಗೆ ನಮ್ದು ಉಂಡೆ ರೆಡಿ ಆಗ್ತಾ ಬರುತ್ತೆ. ಫೈನ್. ಅಷ್ಟರಲ್ಲಿ ಹಾಲು ಕೂಡ ಬಿಸಿ ಆಗಿದೆ ಅಲ್ವಾ? ಇದಕ್ಕೆ ಶುಗರ್ ಹಾಕ್ತೀನಿ. ಹಾಲಿಗೆ ಓಕೆ. ಶುಗರ್ ಜಾಸ್ತಿ ಹಾಕಬಾರ್ದು, ಯಾಕಂದ್ರೆ ಆಲ್ರೆಡಿ ಮಿಲ್ಕ್ ಪೌಡರ್ ಅಲ್ಲಿ ಸ್ವೀಟ್ ಇರ್ತದೆ. ಓಕೆ, ಸೊ ಮಿಲ್ಕ್ ಪೌಡರ್ ಅಲ್ಲಿ ಸ್ವೀಟ್ ಇರೋ ಕಾರಣ ಶುಗರ್ ಬೇಡ. ಓಕೆ, 2 ಸ್ಪೂನ್ಸ್ ಹಾಕ್ತೀನಿ ಮತ್ತೆ ಸಾಕಾಗುತ್ತೆ. ಓಕೆ, ಮತ್ತೆ ಬೇಕಾದ್ರೆ ನೋಡ್ಕೊಳ್ತದಾ? ಓಕೆ, ಸೊ ಇದೀಗ ಬಿಸಿ ಆಗಿದೆ ಅಲ್ವಾ? ಇದಕ್ಕೆ ಡೈರೆಕ್ಟ್ ಹಾಕದಾ? ಶುಗರ್ ಮೆಲ್ಟ್ ಆಗ್ಬೇಕು. ಓಕೆ, ಸೊ ಇಂಥ ವಿತ್ ಫುಲ್ ಮಿಲ್ಕ್ ಪೌಡರ್ ಅಥವಾ ಮಿಲ್ಕ್ ಯೂಸ್ ಮಾಡ್ಕೊಂಡು ಸ್ವೀಟ್ ಮಾಡಿದರೆ ತುಂಬ ಇಷ್ಟ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸಿಗೆ ಅಲ್ವಾ? ಸೊ ಈಗ ಶುಗರ್ ಮೆಲ್ಟ್ ಆಗ್ತಾ ಬಂತು ಅಲ್ವಾ? ಈಗ ಬಾಲ್ಸ್ ಅನ್ನು ಹಾಕ್ತೇನೆ. ಓಕೆ, ಸೊ ಇದು ಮಿಲ್ಕ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಲ್ವಾ? ಈಗ ಹೈ ಫ್ಲೇಮ್ ಅಲ್ಲಿ ಈಗ ಗ್ಯಾಸ್ ಫುಲ್ ಹೈ ಫ್ಲೇಮ್ ಅಲ್ಲಿ ಇಡೋದಲ್ವಾ? ಓಕೆ, ಇದೀಗ ಮಿಲ್ಕ್ ಮತ್ತೊಮ್ಮೆ ಬಾಯ್ಲ್ ಆಗಬೇಕು. ಆಲ್ರೆಡಿ ಈಗ ಬಾಯ್ಲ್ ಆಗಿದೆ ಅಂದ್ರೆ ಈ ಬಾಲ್ಸ್ ದಪ್ಪ ಆಗ್ತದೆ. ಓಕೆ, ಸೊ ಅದು ಅಬ್ಸಾರ್ಬ್ ಮಾಡ್ಕೊಂಡು ಇನ್ನಷ್ಟು ದಪ್ಪ ಆಗುತ್ತೆ, ಉಬ್ಬುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಬಾಯ್ಲ್ ಮಾಡಬೇಕು, ರೈಟ್? ಎಸ್. ಸೊ ನೀವು ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಡಿಗ್ರಿ ಆದ ನಂತರ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಥವಾ PU ಆದ ನಂತರ ಡೈರೆಕ್ಟ್ ಈಗ ಡಿಗ್ರಿ ಟೈಪ್ ನಿಮ್ದು ಹೋಟೆಲ್ ಮ್ಯಾನೇಜ್ಮೆಂಟ್. ಸೊ ಅದೆಲ್ಲ ಅಡಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ತುಂಬಾನೇ ರಿಲೇಟ್ ಆಗುತ್ತೆ ಅಲ್ವಾ? ಸೊ ಅದರಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಇದೆಯಾ ಹೋಟೆಲ್ ಮ್ಯಾನೇಜ್ಮೆಂಟ್, ಲೈಕ್ ಶೆಫ್ ಆಗ್ಲಿಕ್ಕೆ? ಸೊ ನೀವು ನನ್ನ ಪರ್ಸನಲ್ ಆಗಿ ಡ್ರೀಮ್ ಮತ್ತೆ ಶೆಫ್ ಆಗ್ಲಿಕ್ಕೆ. ಓಕೆ, ಸೊ ಈಗ ಸಾಕಾಗುತ್ತಾ? ಇನ್ನು ಕುದಿಬೇಕು. ಓಕೆ, ಅದು ಇಷ್ಟು ದಪ್ಪ ಆಗ್ತದೆ ಬಾಲ್ಸ್. ಓಕೆ, ಇದು ಉಪ್ತಾ ಇರ್ಬೇಕಾದ್ರೆ ನೀವು ಸ್ಟಿರ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ಹಾಲು ಮೇಲೆ ಬಂದು ಇಲ್ಲೊಂದೀಗ ಹೌಸ್ ವಾರ್ಮಿಂಗ್ ಸೆರೆಮನಿ ಆಗ್ಬಿಡುತ್ತೆ ಈಗ. ಓಕೆ, ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಫೈನ್. ಇದು ನೋಡಕ್ ಆಲ್ಮೋಸ್ಟ್ ಯಾವ ರೀತಿ ಇರುತ್ತೆ ನೋಡುವಾಗ? ಇದು ರಸಮಲೈ ಕೈಂಡ್ ಆಫ್ ಇರ್ತದೆ. ರಸಗುಲ್ಲ. ಬಟ್ ರಸಗುಲ್ಲ ಅದೇನಂದ್ರೆ ನಾವು ಶುಗರ್ ಸಿರಪ್ ಅಲ್ಲಿ ಹಾಕ್ತೇವೆ. ಶುಗರ್ ಸಿರಪ್ ಅಂಡ್ ಹಾಲನ್ನು ಪನ್ನೀರ್ ಮಾಡಿ ಮಾಡುವಂಥದ್ದು. ಇದು ಮಿಲ್ಕ್ ಪೌಡರ್ ಇಂದ ಮಾಡುವಂಥದ್ದು. ಸೊ ರೆಸಿಪೀಸ್ ನೀವು ಮಾಡುವಂತ ರೀತಿ ಚೇಂಜ್ ಇರುತ್ತೆ. ಓಕೆ, ನೋಡಕ್ ಅದೇ ರೀತಿ ಕಾಣುತ್ತೆ. ಇದು ಕೈಂಡ್ ಆಫ್ ರಸಮಲೈ ಕೈಂಡೇ ಕಾಣ್ತದೆ. ಓಕೆ, ಸೊ ಈಗ ಆಗ್ತಾ ಬಂತಾ? ಇದು ಆಯ್ತು. ಆಫ್ ಮಾಡೋದ ಗ್ಯಾಸ್? ಫೈನ್. ಇನ್ ಡೈರೆಕ್ಟ್ ಸರ್ವಿಂಗಾ? ಎಸ್, ಈಗ ಸರ್ವಿಂಗಾ? ಎಸ್. ಓಕೆ, ಹೇಳಿದ ಹಾಗೆ ಉಬ್ಬಿದೆ ಅಲ್ವಾ? ಹೌದು. ಓಕೆ, ಇದಕ್ಕೆ ಮೇಲಿಂದ ಸಾಫ್ರನ್ ಹಾಕಿ. ಓಕೆ, ಸೊ ಕೇಸರ್ ಹಾಕ್ತಾ ಇದ್ದೀರಾ? ಫೈನ್. ಕಂಪ್ಲೀಟ್ ಹಾಗಾದ್ರೆ ರಸಮಲೈ ಲುಕ್ ಇದು. ಸೊ ಯು ಕ್ಯಾನ್ ಜಸ್ಟ್ ಒಮ್ಮೆ ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾದ್ರೆ ಇದು ರಸಮಲೈ ತರ ಕಾಣುತ್ತೆ. ಓಕೆ, ಇನ್ ಟೇಸ್ಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಇಟ್ ಇಸ್ ಅಮೂಲ್ ದಾಲ್. ಓಕೆ, ಸೊ ಅಮೂಲ್ ದಾಲ್ ರೆಡಿ ಆಗಿದೆ. ಇದೀಗ ದಾಲ್ ಅಂತ ಯಾಕೆ ಹೆಸರು ಇಟ್ಟು, ಲೈಕ್ ಅಮೂಲ್ ದಾಲ್ ಯಾಕೆ ಗೊತ್ತಿಲ್ಲ? ಯು ಲರ್ನ್ ಈ ರೆಸಿಪಿ ಕಲ್ತಿರುವಂತದ್ದು. ಫೈನ್. ಎಸ್ ವೀಕ್ಷಕರೇ, ಬಿಸಿಯಾದ ಅಮೂಲ್ ದಾಲ್, ದಟ್ ಇಸ್ ನಥಿಂಗ್ ಬಟ್ ಇನ್ಸ್ಟೆಂಟ್ ಸ್ವೀಟ್ ರೆಡಿ ಆಗಿದೆ. ಇದನ್ನು ಮಾಡೋದು ಹೇಗೆ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಅಮೂಲ್ ದಾಲ್ ತಯಾರಿಸುವ ವಿಧಾನ: ಮೊದಲು ಹಾಲನ್ನು ಕುದಿಸಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಹಾಲಿನ ಪುಡಿಗೆ ಚಿಟಕಿ ಬೇಕಿಂಗ್ ಸೋಡಾ ಪುಡಿ,
ಒಂದು ಮೊಟ್ಟೆಯ ಬಿಳಿ ಭಾಗ, ಸ್ವಲ್ಪ ಹಾಲು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಕೈಗೆ ತುಪ್ಪ ಸವರಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಟುಕೊಳ್ಳಿ. ಕುದಿಯುತ್ತಿರುವ ಹಾಲಿಗೆ ಸಕ್ಕರೆ ಹಾಕಿ ಕುದಿಸಿ. ಕುದಿ ಬಂದ ನಂತರ ತಯಾರಿಸಿದ ಉಂಡೆಗಳನ್ನು ಹಾಕಿ 5 ರಿಂದ 10 ನಿಮಿಷ ಕುದಿಸಿ. ಮೇಲಿನಿಂದ ಕೇಸರಿಯನ್ನು ಉದುರಿಸಿ ಸರ್ವ್ ಮಾಡಿ. ಈಗ ರುಚಿಕರ ಅಮೂಲ್ ದಾಲ್ ಸವಿಯಲು ಸಿದ್ಧ. ಸೊ ಎಸ್ ವೀಕ್ಷಕರೇ, ಇವತ್ತು ಫಸ್ಟ್ ರೆಸಿಪಿ ದಟ್ ಈಸ್ ನಥಿಂಗ್ ಬಟ್ ಸ್ವೀಟ್ ರೆಸಿಪಿ ನಮ್ಮ ಕಿಚನಲ್ಲಿ, ನಮ್ಮ ಪವರ್ ಹೌಸಲ್ಲಿ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಏನು ಮಾಡ್ತಾರೆ ಧನ್ಯ ಅವರು? ಸ್ವೀಟ್ ಮಾಡ್ತಾರಾ ಅಥವಾ ಸ್ವೀಟಿಗೆ ತಕ್ಕಂತೆ ಅಪೋಸಿಟ್ ಆಗಿ ಖಾರ ಮಾಡ್ತಾರಾ? ಅವ್ರ ಹತ್ರನೇ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಒಂದು ಸ್ವೀಟ್ ರೆಸಿಪಿ ತಯಾರಾಗಿದೆ. ನೆಕ್ಸ್ಟ್ ರೆಸಿಪಿ ಏನು? ತಡ ಮಾಡದೆ ಬೇಡ, ಕೇಳೋಣ ಬನ್ನಿ. ಎಸ್, ಸೊ ಒಂದೀಗ ಸ್ವೀಟ್ ರೆಸಿಪಿ ರೆಡಿ ಆಯಿತು. ನೆಕ್ಸ್ಟು ಪಾಲಕ್ ಚಾಟ್ ಅಂತ. ಪಾಲಕ್ ಚಾಟ್. ಸೊ ಚಾಟ್ ರೆಸಿಪಿ, ಒಂದು ಸ್ವೀಟ್ ರೆಸಿಪಿ, ಒಂದು ಚಾಟ್ ರೆಸಿಪಿ, ಆ್ಯಂಡ್ ಎರಡರಲ್ಲೂ ಯಂಗ್ಸ್ಟರ್ಸ್ಗೆ ಚಾಟ್ ರೆಸಿಪೀಸ್ ಫೇವ್ರೇಟ್. ಓಕೆ, ಸ್ಟಾರ್ಟ್ ಮಾಡೋಣ. ಧನ್ಯ. ಸೊ ಫಸ್ಟ್ ನಾನು ಮಿಕ್ಸಿ ಮಾಡ್ತೀನಿ. ಸೊ ಮಿಕ್ಸಿ ಜಾರು, ಇದಕ್ಕೆ ಡೈರೆಕ್ಟ್ ಹಾಕ್ತೀರಲ್ವಾ? ಮಿಂಟ್ ಲೀವ್ಸ್, ಪುದೀನ ಸೊಪ್ಪು, ಪುದೀನ. ಓಕೆ. ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್, ಓಕೆ. ಎರಡು ಸೇಮ್ ಕ್ವಾಂಟಿಟಿನಾ? ಹೌದು, ಸೇಮ್ ಕ್ವಾಂಟಿಟಿ, ಒಂದು ಜಾಸ್ತಿ ಕಮ್ಮಿ ಏನೂ ಇಲ್ಲ. ಪುದೀನ ಚೂರು ಜಾಸ್ತಿ ಹಾಕಿದ್ದೀರಾ? ಓಕೆ. ಗ್ರೀನ್ ಚಿಲ್ಲೀಸ್, ಓಕೆ. ಎಷ್ಟು ಗ್ರೀನ್ ಚಿಲ್ಲಿ ತಗೊಂಡಿದ್ದೀರಾ? ನಾನು 2 ಹಾಕ್ತಿದ್ದೇನೆ. 2 ಗ್ರೀನ್ ಚಿಲ್ಲಿ. ಅಂಡ್ ಅದು ಖಾರ ಇದ್ರೆ ಸ್ವಲ್ಪ ಕಮ್ಮಿ. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಅದು 1 ಸ್ಪೂನು. ಓಕೆ. ಲೈಮ್ ಜ್ಯೂಸ್, ಓಕೆ. ಸೊ ಸ್ವಲ್ಪ ಸಾಕಾಗುತ್ತಾ ಲೈಮ್ ಜ್ಯೂಸು? ಹಾಫ್ ಲೆಮನ್ ಇಂದ ಸ್ಕ್ವೀಸ್ ಮಾಡ್ಕೊಂಡ್ರೆ ಸಾಕು. ಓಕೆ. ನೀರು ಹಾಕಿ. ಓಕೆ. ಸೊ ಕರೆಕ್ಟಾಗಿ ಫಸ್ಟಿಗೆ ಲೆಮನಲ್ಲಿ ಸೀಡ್ಸ್ ಬೀಳ್ಬಾರ್ದು ಇದಕ್ಕಲ್ವಾ? ಸೊ ದಟ್ ಟೇಸ್ಟ್ ವೆರಿ ಬಿಟರ್ ಆಗ್ತದೆ. ಸಾಕಾಗುತ್ತೆ. ಸಾಕಾಗುತ್ತಾ? ಬೌಲಿಗೆ ಹಾಕ್ತೀರಾ? ಓಕೆ. ಇದರ ಮೇಲ್ಗಡೆ ಲೈಮ್ ಜ್ಯೂಸ್ ಹಾಕ್ಬೇಕು, ಇಲ್ಲಾಂದ್ರೆ ಪುದೀನ ಬ್ಲ್ಯಾಕ್ ಆಗ್ತದೆ ಅಂತ. ಓಕೆ. ಅದು ಪುದೀನ ಬ್ಲ್ಯಾಕ್ ಆಗ್ಬೋದು ಅಂತ ಲೈಮ್ ಜ್ಯೂಸ್ ಹಾಕ್ತಾ ಇದ್ದೀರಾ? ಓಕೆ. ಕಲರ್, ಬಿಕಾಸ್ ಅಡಿಗೆಯಲ್ಲಿ ನೀವು ಆಸ್ ಅ ಶೆಫ್ ಯು ನೋ ಲೈಕ್ ಪ್ರೆಸೆಂಟೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಇಲ್ಲಾಂದ್ರೆ ಕಲರ್ ಚೇಂಜ್ ಆದ್ಕೂಡಿ ಟೇಸ್ಟ್ ಏನು ವೇರಿ ಆಗಲ್ಲ. ಹೌದು, ಬಟ್ ನಿಮಗೆ ನೋಡಕ್ಕೆ ಚೆನ್ನಾಗಿರಲ್ಲ ಅಂತ. ಸೊ ಈಗ ನಾನು ಪಾಲಕ್ ಫ್ರೈ ಮಾಡ್ಲಿಕ್ಕೆ ಮಿಕ್ಸ್ ಮಾಡ್ತೀನಿ. ಓಕೆ. ಸೊ ಪಾಲಕ್ನ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಲಿಕ್ಕೆ. ಸೊ ಡೀಪ್ ಫ್ರೈ ಮಾಡ್ಕೋಬೇಕಾದ್ರೆ ನಾವು ಎಣ್ಣೆ ಇಟ್ಕೊಳ್ಳೋಣ ಅಲ್ವಾ? ನಮ್ಮ ಕಿಚನಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ನಮ್ಮ ಕಿಚನ್ ಕ್ವೀನ್, ನಮ್ಮ ಪ್ರೌಡ್ ಅಂತ ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ A, D and E. ಓಕೆ. ಓಕೆ. ಸೊ ಇಲ್ಲಿ ಎಣ್ಣೆ ಬಿಸಿ ಆಗ್ತಿರುವಾಗ ನೀವು ಅಲ್ಲಿ ರೆಡಿ ಮಾಡ್ಕೋತೀರಾ? ಓಕೆ. ಸೊ ಮಿಕ್ಸಿಂಗ್ ಬೌಲಲ್ಲಿ ಕಡಲೆ ಹಿಟ್ಟು, ಫಸ್ಟಿಗೆ ಕಡಲೆ ಹಿಟ್ಟು, ಚಿಲ್ಲಿ ಪೌಡರ್ ಬೇಕು. ಸೊ ಅರುಣಾ ಮಸಾಲದಿಂದ ಚಿಲ್ಲಿ ಪೌಡರ್ ಅಂಡ್ ಕ್ಯೂಮಿನ್ ಜೀರಾ ಪೌಡರ್. ಓಕೆ. ಸೊ ಫಸ್ಟಿಗೆ ಚಿಲ್ಲಿ ಪೌಡರ್ ತಾನೆ? ಹೌದು. ಓಕೆ. ಹಾಕದಾ? ಸಾಕು. ಓಕೆ. ಆ್ಯಂಡ್ ನೆಕ್ಸ್ಟು ಜೀರಾ ಪೌಡರ್.
ಓಕೆ ಟೂ ಎಸ್ ಸಾಕು. ಓಕೆ ಈಗ ಸಾಲ್ಟ್ ಹಾಕ್ತೇನೆ. ಸಾಲ್ಟ್ ಹಾಕ್ತೀರಾ? ಓಕೆ. ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ನೀರು ಹಾಕಿ ನಾರ್ಮಲ್ ಮಿಕ್ಸ್ ಮಾಡಬೇಕು. ನೀರು ಹಾಕಿ ಮಿಕ್ಸ್ ಮಾಡೋದು. ಓಕೆ. ನಾರ್ಮಲ್ ಆಗಿ ಈಗ ಕ್ಲಾಸಲ್ಲಿ ಲೆಕ್ಚರ್ಸ್ ಪಾಠ ಮಾಡಬೇಕು ಅಂತಾದರೆ ಹೆಚ್ಚಾಗಿ ಯಾರ ಪಾಠ ಅರ್ಥ ಆಗುತ್ತೆ? ಎಕ್ಸ್ಪೀರಿಯನ್ಸ್ ಟೀಚರ್ಸಾ ಅಥವಾ ನ್ಯೂ ಕಮರ್ಸಾ? ನನಗೆ ಫೇವ್ರೇಟ್, ಐ ಮೀನ್ ನನ್ನ ಪರ್ಸನಲ್ ಆಗಿ ಅಂದರೆ ಇಷ್ಟ ಆದಷ್ಟು ಪ್ರೊಡಕ್ಷನ್, ಬಿಕಾಸ್ ಅದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ ನಾನೇ ಹೇಳ್ಬೋದು. ಓಕೆ. ನನಗೆ ಆ ಸಬ್ಜೆಕ್ಟ್ ಇಷ್ಟ ಆಗ್ತದೆ. ಓಕೆ. ಅಲ್ಲ, ಟೀಚರ್ಸ್ ವೈಸ್ ಬಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ರಿಂದ ಜಾಸ್ತಿ ನಾಲೆಜ್ ಸಿಗುತ್ತಾ ಅಥವಾ ಹಿಂಗೆ? ಎಕ್ಸ್ಪೀರಿಯನ್ಸ್ರಿಂದ ಅಲ್ವಾ? ಅದೇ ರೀತಿ ನಾವಿಲ್ಲಿ ಅರುಣಾ ಮಸಾಲ ಯೂಸ್ ಮಾಡಿದ್ದೀವಿ, 1980 ಎಕ್ಸ್ಪೀರಿಯನ್ಸ್ ಇರುವಂಥ ಮಸಾಲ. ಸೊ ಓಕೆ, ನೀರು ಬೇಕಾಗುತ್ತೆ. ಸಾಕಾಗುತ್ತಾ? ಓಕೆ. ಸೊ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಆದರೆ ಕ್ವಾಲಿಟಿನೂ ಹಾಗೆ ಇರುತ್ತೆ ಅಲ್ವಾ? ಈಗ ಪಾಲಕ್ ಹಾಕ್ತೇನೆ ಇದಕ್ಕೆ. ಓಕೆ. ಇದಕ್ಕೆ ಪಾಲಕ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಾ? ಓಕೆ. ಸೊ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗುತ್ತೆ. ಆಲ್ಮೋಸ್ಟ್ 1 ಕಪ್ ಪಾಲಕ್ ಹಾಕಿದ್ದೀರಾ. ಇದರಲ್ಲಿ ಈಗ ಪಾಲಕ್ ಇದೆ. ಪಾಲಕ್ ಹೀಗೆ ನಾರ್ಮಲ್ ತಿಂದು ಬೋರ್ ಆದವರಿಗೆ ಡಿಫ್ರೆಂಟ್ ಆಗಿ ಇರುತ್ತೆ. ಅಂದ್ರೆ ಪಾಲಕ್ ಸೊಪ್ಪಿದ್ದು ಪಲ್ಯ ಅಥವಾ ಪಾಲಕ್ ಸೊಪ್ಪಿದ್ದು ಸಾರು ಸ್ವಲ್ಪ ದೂರ ಇರ್ತಾರೆ ಎಲ್ರು. ಸೊ ಇದು ಚಾಟ್ಸ್ ಅಂತ ಹೇಳುವಾಗ ಇಟ್ಸ್ ಅಟ್ರಾಕ್ಟಿವ್. ಓಕೆ. ಇದು ಫುಲ್ ಲೀಫ್ ಅಲ್ಲಿ ಸಹ ಡೀಪ್ ಫ್ರೈ ಮಾಡ್ಬೋದು. ಓಕೆ. ನೀವೀಗ ಚಾಪ್ ಮಾಡಿ ಎಣ್ಣೆ ಕಾಯ್ದಿದೆ. ಓಕೆ. ಡೈರೆಕ್ಟ್ ಗೆ ಎಣ್ಣೆಗೆ ಹಾಕುತ್ತದೆ ಇದನ್ನ. ಯಾವುದೇ ಶೇಪಿಗೆ ಕನ್ವರ್ಟ್ ಬೇಕಾಗಲ್ಲ. ಬಿಕಾಸ್ ನಾವು ಚಾಟ್ ಅಂತ ಹೇಳುವಾಗ ಅಲ್ಲಿ ಸಹ ಕಟ್ ಅಷ್ಟು ಶೇಪ್ ಕೊಡಲ್ಲ. ಓಕೆ, ಕಾನ್ಸಂಟ್ರೇಷನ್ ಕೊಡಲ್ಲ. ಫೈನ್. ಇದೀಗ ಕಂಪ್ಲೀಟ್ ಬ್ರೌನ್ ಟರ್ನ್ ಆಗಬೇಕಾ? ಫುಲ್ ಕ್ರಿಸ್ಪಿ ಆಗಬೇಕು. ಓಕೆ. 1 ಕಪ್ ಪಾಲಕ್ ತಗೊಂಡ್ರೆ ಇಷ್ಟು ಎಣ್ಣೆಗೆ ಸಾಕಾಗುತ್ತೆ. ಓಕೆ. ಸೊ ಇದು ಕ್ರಿಸ್ಪಿ ಆಗ್ಬೇಕೀಗ. ರೈಟ್. ಮನೆಯಲ್ಲಿ ಹಾಗಾದ್ರೆ ಧನ್ಯ ಇದ್ರೆ ಅಮ್ಮನಿಗೆ ಕೆಲಸ ಇಲ್ಲ. ಮಾರ್ನಿಂಗ್ ಮಾಡ್ತೇನೆ. ಮಧ್ಯಾಹ್ನ ಲೈಕ್ ಕಾಲೇಜ್ ಇರ್ತದಲ್ಲ, ಸೊ ರಜೆಯಲ್ಲಿದ್ರೆ ಮಾಡ್ತೀರಾ? ಸೊ ಅಮ್ಮನಿಗೆ ಕಿಚನ್ ವರ್ಕಿಗೆ ಎಂಟ್ರಿ ಇಲ್ಲ, ಹೊರಗಡೆ ಏನಿದ್ರೆ ನೋಡ್ಕೋಬಹುದು. ಹಾಗೆ ಕ್ಲೀನಿಂಗ್ ವರ್ಕ್ ಆಗ್ತಾ ಇರುತ್ತೆ. ಎಸ್, ಈಗ ಫ್ರೈ ಆಗ್ತಾ ಬರ್ತಾ ಇದೆ ಅಲ್ವಾ? ಸೊ ಆಯ್ತಲ್ಲ, ಈಗ ಫ್ರೈ ತೆಗಿಯೋದಾ? ಗ್ಯಾಸ್ ಆಫ್ ಮಾಡ್ತೀನಿ. ಗ್ರೀನಿಶ್ ಅಂಡ್ ಯೆಲ್ಲೋಯಿಶ್ ಮಿಕ್ಸ್. ಓಕೆ. ಸೊ ನೆಕ್ಸ್ಟ್ ಈಗ ಸರ್ವಿಂಗ್ ಬೌಲಲ್ಲಿ ರೆಡಿ ಮಾಡೋದಾ? ಸೊ ಇದಕ್ಕೆ ಮಿಕ್ಸ್ ಮಾಡೋದೆಲ್ಲ ಏನಿಲ್ಲ, ಸರ್ವಿಂಗ್ ಬೌಲ್ ಡೈರೆಕ್ಟ್. ಓಕೆ. ಸೊ ಇದರ ಮೇಲೆ ಇದು ಟ್ಯಾಮ್ರಿನ್ ಮತ್ತೆ ಜಾಗ್ರಿ ಹಾಕಿ ನಾನು ಚಟ್ನಿ ತರ ಮಾಡಿದ್ದೇನೆ. ಯಾವ್ದೆಲ್ಲ ಹೇಳಿ? ಟ್ಯಾಮ್ರಿನ್ ಮತ್ತೆ ಜಾಗ್ರಿ. ಟ್ಯಾಮರಿನ್ ಮತ್ತೆ ಬೆಲ್ಲ ಮತ್ತೆ ಬೆಲ್ಲ ನೀರು ಹಾಕಿ ಈ ತರ ಸಾಸ್ ತರ ಮಾಡಿ. ಓಕೆ. ಸೊ ಆಲ್ಮೋಸ್ಟ್ ನಾನು ಟೊಮೆಟೊ ಸಾಸ್ ಅಂತ ಅನ್ಕೊಂಡಿದ್ದೆ ನೋಡುವಾಗ. ಓಕೆ. ಹುಳಿ ಅಂಡ್ ಸ್ವೀಟ್ ಅಂಡ್ ಖಾರ. ಓಕೆ. ಸ್ವೀಟ್ ಅಂಡ್ ಖಾರ ಮಿಕ್ಸರ್ ಆಗಿದೆ. ಓಕೆ. ನಾನು ಇದು ಫ್ಲೇವರ್ ಆಡ್ ಮಾಡುತ್ತಲ್ಲ, ಸ್ವೀಟ್ ಅಂಡ್ ಖಾರ ಅಂತ ಹೇಳಿದ ಕೂಡಲೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಓಕೆ. ಇದು ಗ್ರೀನ್ ಚಟ್ನಿ ನಾನು ಮಾಡಿರೋ. ಓಕೆ. ನಾನು ಚಾಟ್ ಅಂತ ಹೇಳುವಾಗ ಪಾಪಡ್ ಚಾಟ್ ಎಲ್ಲ ಹೇಗಿರುತ್ತೆ ಆ ಟೈಪ್ ಅಲ್ಲಿ ಅಂತ ಅನ್ಕೊಂಡೆ, ಬಟ್ ಇಟ್ ವಿಲ್ ಬಿ ಡ್ರೈ ಚಾಟ್ ಅಲ್ವಾ ಇದು ಒಂಥರ? ಓಕೆ. ಚಾಟ್ ಮಸಾಲ. ಓಕೆ. ಸ್ಪ್ರಿಂಕ್ಲಿಂಗ್ ಅಲ್ವಾ? ಸ್ಪ್ರಿಂಕ್ಲಿಂಗ್ ಮಾಡ್ಬೋದು. ಆನಿಯನ್ ಫೈನ್ಲಿ ಚಾಪ್ ಮಾಡಿ. ಗಾರ್ನಿಶಿಂಗ್ ಇದೆಲ್ಲ. ಓಕೆ. ಅಂಡ್ ಗಾರ್ನಿಶಿಂಗ್ ಜೊತೆಗೆ ಟೇಸ್ಟ್ ಕೂಡ ಆಡ್ ಮಾಡುತ್ತೆ. ಹೌದು. ಓಕೆ. ಟೊಮ್ಯಾಟೊ. ಜಾಸ್ತಿ ಟೊಮ್ಯಾಟೊ ಇಷ್ಟ ಅಂದ್ರೆ ಜಾಸ್ತಿ ಹಾಕ್ಬೋದು. ಲಾಸ್ಟ್ ಕೊರಿಯಾಂಡರ್ ಲೀಫ್. ಓಕೆ.
ಪಾಲಕ್ ಚಾಟ್ ರೆಡಿ ಆಗಿದೆ. ರೆಡಿ ಆಗಿದೆ. ಆ್ಯಂಡ್ ಕ್ರಿಸ್ಪಿ ಪಾಲಕ್ ಚಾಟ್ ರೆಡಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕ್ರಿಸ್ಪಿ ಪಾಲಕ್ ಚಾಟ್ ರೆಡಿ ಆಗಿದೆ. ಸೊ ಚಾಟ್ಸ್ ಅಂತ ಹೇಳಿದ ಕೂಡಲೇ ನಾರ್ಮಲ್ ಆಗಿ ಎಲ್ರಿಗೂ ಫೇವ್ರೇಟ್ ಆಗಿರುತ್ತೆ. ಸೊ ಈ ಚಾಟ್ನ ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪಾಲಕ್ ಚಾಟ್ ತಯಾರಿಸೋ ವಿಧಾನ: ಮೊದಲು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಮೇಲಿನಿಂದ ನಿಂಬೆ ರಸ ಹಿಂಡಿ ಚಟ್ನಿ ತಯಾರಿಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಕಡಲೆ ಹಿಟ್ಟಿಗೆ ಅರುಣಾ ಮೆಣಸಿನ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕಲಸಿ. ನಂತರ ಪಾಲಕ್ ಚೂರುಗಳನ್ನು ಹಾಕಿ ಚೆನ್ನಾಗಿ ಕಲಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದುರಿಸಿ ಕರಿಯಿರಿ. ಆನಂತರ ಸ್ವೀಟ್ ಚಟ್ನಿ, ತಯಾರಿಸಿದ ಗ್ರೀನ್ ಚಟ್ನಿ, ಚಾಟ್ ಮಸಾಲಾ ಪುಡಿ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಪಾಲಕ್ ಚಾಟ್ ರೆಡಿ. ಎಸ್, ಧನ್ಯವಾದ. ಈಗ 2 ರೆಸಿಪೀಸ್ ರೆಡಿಯಾಗಿ ನಮ್ಮ ಕಣ್ಮುಂದೆ ರೆಡಿ ಇದೆ. ಸೊ ಫಸ್ಟ್ಗೆ ಸ್ವೀಟ್ ರೆಸಿಪಿ ಇದು ಟೇಸ್ಟ್ ನೋಡೋಣ. ಸೊ ದಟ್ ನಾನು ನಿಮ್ಮ ಜೊತೆ ಫಸ್ಟ್ ಟೈಮ್ ಇದು ಮಾತಾಡ್ತಾ ಇರೋದು. ಸೊ ನಮ್ಮ ಜರ್ನಿ ಸ್ವೀಟ್ ಇಂದ ಸ್ಟಾರ್ಟ್ ಆಗಲಿ. ಓಕೆ. ಸೊ ರಸ್ಮಲೈ ತರ ಏನೋ ಕಾಣ್ತಿದೆ. ಟೇಸ್ಟ್ ಹೇಗಿದೆ ನೋಡೋಣ. ತುಂಬ ಸ್ವೀಟು ಅಲ್ಲ, ಲೈಟ್ ಸ್ವೀಟು ಅಲ್ಲ, ಮೀಡಿಯಮಲ್ಲಿ ಎಷ್ಟು ಹದ ಸ್ವೀಟ್ ಬೇಕು. ಯಾಕಂದರೆ ತುಂಬ ಸ್ವೀಟ್ ಇದ್ರೂ ಇಷ್ಟ ಆಗಲ್ಲ, 1-2 ತಿನ್ಬೋದು ಅಷ್ಟೇ. ಈ ರೀತಿ ಲೈಟ್ ಸ್ವೀಟ್ ಇದ್ದರೆ ಫುಲ್ ಕಪ್ನ ನಾನೊಬ್ಬಳೇ ಖಾಲಿ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಆ್ಯಂಡ್ ಮಿಲ್ಕ್ ರೆಸಿಪೀಸ್ ಅಂತ ಹೇಳುವಾಗ ನಾರ್ಮಲಾಗಿ ಎಲ್ರಿಗೂ ಇಷ್ಟ ಆಗುತ್ತೆ, ಹಾಲಂದರೆ ಇಷ್ಟ ಅಲ್ವಾ. ಸೊ ಚೆನ್ನಾಗಿ ಬಂದಿದೆ, ಮೈಲ್ಡ್ ಸ್ವೀಟ್. ಹಾಗೆಯೇ ತಿಂತಾ 1-2 ಬೌಲ್ ಹೋದರೂ ಗೊತ್ತಾಗಲ್ಲ. ಸೊ ನೆಕ್ಸ್ಟ್ ಐ ಆಮ್ ವೇಟಿಂಗ್ ಫಾರ್ ದಿಸ್ ಚಾಟ್ ರೆಸಿಪಿ ಬಿಕಾಸ್ ಎಲ್ರಿಗೂ ಫೇವ್ರೆಟ್ ಚಾಟ್ ರೆಸಿಪಿ. ನೀವು ಟೇಸ್ಟ್ ಮಾಡಿ. ಇದರ ಮೇಲೆ ಆಲ್ಮೋಸ್ಟ್ ನೀವು 2-3 ಟೈಪ್ ಇದ್ದು ಚಟ್ನೀಸ್ ಹಾಕಿದ್ದೀರಾ. ಓಕೆ. ಸಖತ್ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಬಿಕಾಸ್ ಫಸ್ಟಿಗೆ ಆ ಸ್ವೀಟ್ನೆಸ್ ಫಸ್ಟ್ ಸಿಕ್ತಾ ಅಥವಾ ಹುಳಿ ಫಸ್ಟಿಗೆ ಸಿಕ್ತಾ, ಯಾವುದು ಫಸ್ಟಿಗೆ ಸಿಕ್ತು ಗೊತ್ತಾಗಲ್ಲ. 2 ಮಿಕ್ಸ್ ಆಗಿ ಅಮೇಝಿಂಗ್ ಟೇಸ್ಟ್ ಕೊಟ್ಟಿದೆ, ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಒಂದು ಫೇಮಸ್ ಶೆಫ್ ಆಗ್ತಿದೆ ನೀವು ಅಂತ. 2 ರೆಸಿಪೀಸ್ ಟೇಸ್ಟ್ ನೋಡುವಾಗಲೇ ಗೊತ್ತಾಗುತ್ತೆ ಖಂಡಿತವಾಗ್ಲೂ. ಆಲ್ ದಿ ಬೆಸ್ಟ್ ನಿಮಗೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಖುಷಿ ಆಯ್ತು. ಲೈಕ್ ತುಂಬಾ ದಿನ ಆದ್ಮೇಲೆ ಬರುವಾಗ ಇರುತ್ತೆ, ಸ್ವಲ್ಪ ದಿನ ಆದ ನಂತರ ಬರೋ ಸ್ವಲ್ಪ ಹೊಸತನ ಇನ್ನಷ್ಟು ಇರುತ್ತೆ ಅಲ್ವಾ. ಇಲ್ಲಿವರೆಗೂ ಬಂದು 2 ರೆಸಿಪಿನ ಟ್ರೈ ಮಾಡಿ ನಂಗೂ ಹೇಳ್ಕೊಡೋದ್ರ ಜೊತೆಗೆ ಟೇಸ್ಟ್ ಮಾಡಿಸಿದ್ರಿ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಸೊ ಎಸ್, ಆಲ್ ದಿ ಬೆಸ್ಟ್ ಟು ಯುವರ್ ಫ್ಯೂಚರ್ ಆ್ಯಂಡ್ ಹೋಪ್ ಟು ಸಿ ಯು ಆಸ್ ಅ ಫೇಮಸ್ ಶೆಫ್ ವೆರಿ ಸೂನ್. ಎಸ್. ಸೊ ಅದು ಮೈಲ್ಡ್ ಸ್ವೀಟ್ ಆಗಿ ಅಮೂಲ್ ದಾಲ್ ನಮ್ಮ ಜೊತೆಗೆ ರೆಡಿ ಇದೆ. ಆ್ಯಂಡ್ ಅದರ ಜೊತೆಗೆ ಇಡೀ ನಾಲಿಗೆ ಟಂಗಿದು ಏನು ಟೇಸ್ಟ್ ಬರ್ತಿದೆ ಎಲ್ಲವನ್ನು ಆಕ್ಟಿವ್ ಮಾಡುವಂಥ ನಮ್ಮ ಒಂದು ಚಾಟ್, ದಟ್ ಇಸ್ ನಥಿಂಗ್ ಬಟ್ ಪಾಲಕ್ ಚಾಟ್ ಕೂಡ ರೆಡಿ ಆಯಿತು. ಸೊ ಇದನ್ನು ಮಾಡೋದು ಹೇಗೆ ಈಗಾಗಲೇ ನೋಡಿದ್ದೀರಾ, ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟಿ ಆಗಿದೆ ಅಂತ ಹೇಳ್ತಾ ಹೀಗೇನೆ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.